ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ರುಚಿ ರುಚಿ ಸವಿರುಚಿ. ಇವತ್ತಿನ ಈ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಯಾವ ಸವಿರುಚಿಯನ್ನು ಹೇಳ್ಕೊಡುತ್ತಾರೆ ನೀವು ಕೂಡ ಕಾಯ್ತಾ ಇದ್ದೀರಿ, ನಾನು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಎಲ್ಲ ರಿವೀಲ್ ಆಗುತ್ತೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಇದು ಅಡುಗೆ ಮನೆ, ನಮ್ಮದು ಹೊಸ ರುಚಿ ಯಾವಾಗಲೂ ನಿಮ್ಮದೇ ಆಗಿರುತ್ತೆ. ನಾನು ಇದನ್ನು ಪ್ರತಿ ಸರಿ ಹೇಳ್ತೀನಿ, ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಒಂದು ವಿಭಿನ್ನ ರೀತಿಯಾದಂಥ ಕೈ ರುಚಿ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ವಿಭಿನ್ನ ರೀತಿಯಾದಂಥ ಸವಿರುಚಿಯನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಈ ನಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ನಮ್ಮ ಸಹ ಪ್ರಾಯೋಜಕರ ಸಹಾಯ ಖಂಡಿತವಾಗ್ಲೂ ಇದ್ದೇ ಇದೆ. ನಮ್ಮ ಸಹ ಪ್ರಾಯೋಜಕರಾದಂಥ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಅರುಣಾ ಮಸಾಲೆಗಳು 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ರುಚಿಕರವಾದಂಥ ಸುಲಭವಾಗಿ ತಯಾರಿಸುವಂಥ ಒಂದು ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವಿದ್ಯಾ ಶೆಣೈ. ಇವನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮೊಟ್ಟ ಮೊದಲಿಗೆ ಈ ನಮ್ಮ ಒಂದು ಅಡುಗೆ ಕೋಣೆಗೆ ಬಂದಿದ್ದೀರಿ ಅನ್ಸುತ್ತಲ್ಲ, ಫಸ್ಟ್ ಟೈಮ್ ಬರ್ತಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಕೇಳ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ನನಗೆ, ಚಾನ್ಸ್ ಅಂತ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಖುಷಿ ಆಗ್ತದೆ. ಸೊ ನಾನು ಕಾಯ್ತಾ ಇದ್ದೀನಿ ನಿಮ್ಮ ಕೈ ರುಚಿ ಹೇಗಿರುತ್ತೆ ಅಂತ. ಸೊ ನೋಡೋಣ, ನೀವೆಲ್ಲ ಡಿಫ್ರೆಂಟ್ ವೆರೈಟಿ ಡಿಶಸ್ ಮಾಡ್ತೀರಿ. ಸೊ ಯಾವ ರೀತಿಯಾದಂಥ ಅಡುಗೆಗಳನ್ನು ನಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀರಿ? ಸ್ವೀಟ್ ಪೊಟ್ಯಾಟೊ ಪಕೋಡ, ಅದೊಂದು ನಾನು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ದಾಳಿಂಬೆ ಮಿಲ್ಕ್ ಶೇಕ್, ಪೊಮಗ್ರಾನೇಟ್ ಮಿಲ್ಕ್ ಶೇಕ್. ಪೊಮಗ್ರಾನೇಟ್ ಮಿಲ್ಕ್ ಶೇಕ್, 2 ಐಟಮ್ಸ್. ವಾವ್, ಸೂಪರ್. ಒಂದಂತೂ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಶೇಕ್ಸ್ ಅಂತೂ ಯಾವ ಟೈಮಲ್ಲೂ ಕುಡಿಬೋದು. ಕೋಲ್ಡ್ ನಮ್ಮ ಕುಡಿಬೋದು, ವಾರ್ಮ ಕುಡಿಬೋದು. ಆದರೆ ಸ್ವೀಟ್ ಪೊಟ್ಯಾಟೊ ಪಕೋಡ ಅದಂತೂ ಈಗ ಮಳೆಗಾಲಕ್ಕೆ ಬಜ್ಜಿ ಅಂತ ಹೇಳ್ತೇವಲ್ಲ, ತುಳುನಲ್ಲಿ ಬಜ್ಜಿ, ನಮ್ಮದ್ರಲ್ಲಿ ಬಜೋ, ಕೊಂಕಣಿಯಲ್ಲಿ ಬಜೋ, ಕಣಗಾ ಬಜೋ. ಸ್ವೀಟ್ ಪೊಟ್ಯಾಟೊ ಗೆಣಸಿನ ಬಜೋ ಅಂತ ಹೇಳಿ. ಅದು ಕೊಂಕಣಿಯಲ್ಲಿ ಹೇಗೆ ಹೇಳೋದು? ಕಣಗಾ ಬಜೋ. ಕಣಂಗಾ ಬಜೋ, ಕಣಂಗ ಅಂದ್ರೆ ಸ್ವೀಟ್ ಪೊಟ್ಯಾಟೊ. ಓಕೆ ಓಕೆ, ಸರಿ. ಸ್ವಲ್ಪ ಸ್ವಲ್ಪ ಕೊಂಕಣಿ ಕಣಗಾ ಬಜೋ ತುಂಬಾ ಜನರಿಗೆ ಇಷ್ಟ, ನಮ್ಮಲ್ಲಿ ಫೇವರಿಟ್. ಹೌದಾ? ಬಳ್ಳಿ ಶಾಪ್ ಅಂದ್ರೆ ಕಾರ್ ಸ್ಟ್ರೀಟ್ ಅಲ್ಲಿ ಕೇಳಿದ್ರಲ್ಲ, ಅಲ್ಲೆಲ್ಲ ಇಂಥದ್ದೇ ಪಕೋಡನೆ ಪೋಡಿನೇ ಮಾಡೋದು. ಹಾಗೆ ನಾವು ಅವ್ರು ನಮ್ಮದು ಇನ್ಸ್ಪಿರೇಷನ್. ಬಳ್ಳಿ ಶಾಪ್ ಅಂದ್ರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತು, ಫೇಮಸ್. ಓಕೆ ಓಕೆ. ಸೊ ಅಲ್ಲಿದ್ದು ಇನ್ಸ್ಪಿರೇಷನ್ ಈಗ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀರಿ. ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಈಗ ಬಾಜೋ ಅದು ಮಾತ್ರ ಫಸ್ಟ್ದು ಸ್ವೀಟ್ ಪೊಟ್ಯಾಟೊಗೆ ಏನು ಹೇಳ್ತೀರಿ ಅದು ನಂಗೆ ಬೇಗ ಬರಲಿಲ್ಲ. ಕಣಂಗ ಬಜೋ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಎಸ್, ಫಸ್ಟಿಗೆ ಹಿಟ್ಟು ಹಾಕೊಳ್ಳೋದು. ಕಡಲೆ ಹಿಟ್ಟು, ಸ್ವಲ್ಪ ನೀರು ಬೇಕು. ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ರೆಡ್ ಚಿಲ್ಲಿ ಪೌಡರ್. ಸೊ ಚಿಲ್ಲಿ ಪೌಡರ್ ಅಂದರೆ ನಾವು ಇದು ಅರುಣಾ ಮಸಾಲದವರ ಚಿಲ್ಲಿ ಪೌಡರ್. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಫ್ರೆಶ್, ಇದರಲ್ಲಿ ಯಾವ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಇಲ್ಲ. ಇದು ಖಾರ ಇರುತ್ತಾ ಹೇಗೆ ಹಾಕೊಳ್ಳೋದಕ್ಕೆ? ಹಾಕ್ಬೇಕಾ? ಸ್ವಲ್ಪ ಸಾಕು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕೈತೇನೆ, ಸ್ವಲ್ಪ ಹಿಂಗು ಪೌಡರ್. ಇದು ಸ್ವಲ್ಪ ಆಸಿಡಿಟಿ ಅಂದರೆ ಅದು ಸ್ವಲ್ಪ ಸ್ವೀಟ್ ಗ್ಯಾಸ್ಟ್ರಿಕ್. ನಾವು ಹಿಂಗು ಹಾಕಿದರೆ ಗ್ಯಾಸ್ ಎಲ್ಲ ಹೋಗ್ತದೆ. ಬಟಾಟೆ ಥರ ಸ್ವೀಟ್ ಪೊಟ್ಯಾಟೊ, ಅದಕ್ಕೆ ಹೆಸರು ಬಂದಿದೆ, ಬಟಾಟೆ ಪೊಟ್ಯಾಟೊ ಹೆಸರು ಬಂದಿದೆ.
ಮತ್ತೆ ಸ್ವಲ್ಪ ರೆಡ್ ಸಿಲ್ಕ್ ಮಾಡಿ ನೀರು ಹಾಕೋದು. ನೀರು ಹಾಕ್ಲಿಯಾ ನೋಡ್ಕೊಳ್ಳಿ. ಹಾಂ, ಗಟ್ಟಿ ಇದು ಒಂದು ಹದ ಈ ಥರ ಬರುತ್ತಾ? ಒಂದು ಡಫ್ ದೋಸೆ ಹಿಟ್ಟಿನ ಥರ ಒಂದು ಮತ್ತಿನ್ನು ಡೈರೆಕ್ಟ್ ಮುಳುಗಿಸಿ ಹಾಕೊಳ್ಳೋದಲ್ಲ? ಹಾಕೊಳ್ಳೋದು ಈಸಿಯೆಸ್ಟ್. ಯಾರು ಬೇಕು, ಚಿಕ್ಕ ಮಕ್ಕಳು ಬೇಕಾದ್ರೆ ಮಾಡ್ಬೋದಲ್ಲ. ಬಜೋ ಕಣಂಗ ಬಜ್ಜು ಆ್ಯಕ್ಚುಲಿ ಇದು ಟ್ರೆಡಿಷನಲ್, ಈಗ ಯಾರು ಮಾಡೋದಿಲ್ಲ, ಆದರೂ ಇಷ್ಟದವ್ರು ಮಾಡ್ತಾರೆ. ಸೊ ಹಾಗಾದ್ರೆ ಇದು ಈಗ deep fry ಅಂತ ಗೊತ್ತು. ಹೌದು, ಈಗ ಎಲ್ಲ ಗೋಬಿ ಪಕೋಡ ಎಲ್ಲ ಶುರು ಮಾಡಿ ಅಂಥದ್ದೇ ಮಕ್ಕಳಿಗೆ ಇಷ್ಟ ಆಗೋದು. ಇದು ಆ್ಯಕ್ಚುಲಿ ಟ್ರೆಡಿಷನಲ್, ನಮಗೆ ಎಲ್ಲ ಇಷ್ಟ ಆಯ್ತು. ಓಕೆ, ಸೊ ಹಾಗಾದರೆ ಆಯಿಲ್ ಹಾಕ್ಕೊಳ್ತೀನಿ. ಸೊ ನೀವೆಲ್ಲ ಹೆಲ್ದಿ ರೆಸಿಪೀಸ್ ಮಾಡೋ, ಎಸ್ಪೆಷಲಿ ಈ GSB ಆಗಿರಲಿ, ಕೊಂಕಣೀಸ್ ಹೇಳುವಾಗ ಹೆಚ್ಚಾಗಿ ಇಷ್ಟಪಡುವಂಥದ್ದು ಡೀಪ್ ಫ್ರೈಡ್ ಐಟಮ್ಸ್ ಅಲ್ವಾ? ಸೊ ಬೆಸ್ಟ್ ಆಯಿಲ್, ನೀವು ಎಷ್ಟೇ ಡೀಪ್ ಫ್ರೈ ಮಾಡಿ ಅದಕ್ಕೆ ಬೆಸ್ಟ್ ಆಯಿಲ್ ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಇದು ವಿಟಮಿನ್ A, D, E ಎನ್ರಿಚ್ಡ್ ಆಯಿಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಷ್ಟು ಬೇಕಷ್ಟು ಡೀಪ್ ಫ್ರೈ ಐಟಮ್ ಮಾಡಿ ಯಾವ ಏಜ್ ಇಲ್ಲ, ಬೆಸ್ಟ್. ಇವತ್ತೊಂದು ಗೊತ್ತಾದದ್ದು ನನಗೆ, ಇದು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಬಿಸಿ ಆಗ್ತಾ ಇರಲಿ. ಸೊ ನೀವು ಏನು ಮಾಡ್ಕೊಂಡಿದ್ದೀರಿ ತಾವು? ಮ್ಯೂಸಿಕ್, ಯೋಗ, ಬ್ರಹ್ಮಕುಮಾರಿ ಕ್ಲಾಸಸ್, ಇದೆಲ್ಲ ನಿಮ್ಮ ಮಂಡಳಿ ತುಂಬ ಇದೆ ನನಗೆ. ಸೊ ಫುಲ್ಲಿ ಎಕ್ವಿಪ್. ಡ್ರೈವಿಂಗ್, ಲಾಂಗ್ ಡ್ರೈವ್ ಇಷ್ಟ, ಆಟೋ ಗೇರ್ ಕಾರಲ್ಲಿ. ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ? 120 km/h. ಸೊ ಸ್ಪೀಡ್ ಥ್ರಿಲ್ಸ್ ಬಟ್ ಗಿಲ್ಸ್. ಜಾಗ್ರತೆಯಲ್ಲಿ ವಹಿಸ್ಕೊಂಡು ಆರಾಮ್ಸೆ ಮಾಡಬೇಕು. ನೀವು ಈ ರೀತಿ ಔಟಿಂಗ್ ಎಲ್ಲ ಹೋಗುವಾಗ ಸೊ ಮನೆಯಲ್ಲಿ ಮಕ್ಕಳೆಲ್ಲ ಏನಾದರೂ, ನಿಮ್ಗೆ ಎಷ್ಟು ಮಕ್ಕಳು? ಇಬ್ಬರು ಮಕ್ಕಳು. ಅಭಿಷೇಕ್ ಶೆಣೈ ಮಗ ಎಂಜಿನಿಯರ್ 29 ವರ್ಷ, ಮತ್ತೆ ಇಬ್ಬಳು ಹುಡುಗಿ ಐಶ್ವರ್ಯ ಶೆಣೈ 23 ವರ್ಷ. M.Com ಮಾಡ್ತಾ ಇದ್ರು ಬ್ಯಾಂಗ್ಳೂರಲ್ಲಿ. ಮಗ ಇಲ್ಲಿ ಇದ್ದಾನೆ, ವೆನ್ಮೆನ್ ಸಾಫ್ಟ್ವೇರ್. ವೆರಿ ನೈಸ್. ಅವರೆಲ್ಲ ಅವ್ರ ಪಾಡಿಗೆ ಅವ್ರು ಬ್ಯುಸಿ ಆದರೆ ನೀವು ನಿಮ್ಮ ಪಾಡಿಗೆ ಬ್ಯುಸಿ. ವೆರಿ ನೈಸ್. ಬಟ್ ಈ ಥರ ಎಲ್ಲ ಹೋಗುವಾಗ ಮಕ್ಕಳು ಏನಾದರೂ ನಾವು ಕೂಡ ಹೋಗುವ ಅಂತ ಹೇಳ್ತಾರೆ, ಆದರೂ ಅಮ್ಮ ನೀವು ಹೋಗಿ ಬನ್ನಿ, ನೀವು ಎಂಜಾಯ್ ಮಾಡಿ. ಅವರು ಅದೇ ಹೇಳುದು, ಅಮ್ಮ ನೀವು ಎಂಜಾಯ್ ಮಾಡಿ, ಏನು ನಾನು ಅಡ್ಡಿ ಮಾಡಲ್ಲ, ಏನು ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಏನು ಬೇಕು ಎಲ್ಲ ಸಪೋರ್ಟ್ ಮಾಡ್ತಾರೆ. ಮಗ ಎಲ್ಲ ಟೋಲ್ ಎಲ್ಲ ಇರ್ತದಲ್ಲ, ಅದೆಲ್ಲ ಚಾರ್ಜ್ ಮಾಡಿ ರೆಡಿ ಇರ್ತದೆ. ಟೋಲ್ ಸಿಗುತ್ತೆ ಅದಕ್ಕೆ. ಇಲ್ಲಾಂದ್ರೆ ನೀವು ಹೋಗೋ ಸ್ಪೀಡಲ್ಲಿ ಟೋಲ್ ಹಾಗೆ ನೀವು ಬೀಟ್ ಮಾಡ್ಕೊಂಡು ಹೋದ್ರೆ ಹೇಗಿರುತ್ತೆ ಅದಕ್ಕೆ. ಸೊ ಇನ್ನು ಬಿಸಿ ಆಯ್ತು, ಹಾಕೊಳ್ಬೋದು ಅನ್ಸುತ್ತೆ. ಹೀಗೆ ನಿಧಾನವಾಗಿ ಹಾಕಬೇಕು. ಇದು ಈಗ ಸ್ವೀಟ್ ಪೊಟ್ಯಾಟೊ ಫಸ್ಟ್ ಸ್ವಲ್ಪ ಆದ್ರೂ ಬೇಯಿಸಿಟ್ಕೊಳ್ಬೇಕಾ, ಹಾಗೆ ಹಾಕಿದ್ರೆ ಸಾಕು? ಸ್ಲೈಸ್ ಮಾಡಿದ್ರೆ ಒಳ್ಳೇದು. ಇನ್ನು ತಿನ್ನ ಸ್ಲೈಸ್ ಆದ್ರೆ ಬೇಗ ಬೇಯ್ತದೆ, ಬೇಗ ಡೀಪ್ ಫ್ರೈ ಆಗ್ತದೆ. ಇದರಲ್ಲಿ ತುಂಬಾ ವೆರೈಟಿ ಮಾಡ್ತಾರೆ ನಾವು ಸ್ವೀಟ್ ಪೊಟ್ಯಾಟೊದಲ್ಲಿ. ಯಾವುದೆಲ್ಲ ಏನೆಲ್ಲ ಅಂತ ಮಾಡ್ತೇವೆ. ಒಂದು ಹಿಂಗು ಹಾಕಿ ಪಲ್ಯ, ಒಂದು ಅವರದಲ್ಲಿ ಈಗ ನೋಡಿ ಮಲಯಾಳಿಸ್ ಅಲ್ಲಿ ಬಡ್ಡಿ ಕಣಂಗ್ ಸಿಗ್ತದೆ, ಟೋಪಿ ಹಾಕ ಅಂತ, ಅದರ ತರಾನೇ ಇದ್ರ ಅದಕ್ಕೆ ನೀವು ಬಡ್ಡಿ ಕಣಂಗ್ ಮಲಯಾಳಿದು ಬಡ್ಡಿ ಕಣಂಗ್, ನಮ್ದಿದು ಕಣಂಗ್. ಸೊ ಇದು ನಿಧಾನಕ್ಕೆ ಫ್ರೈ ಆಗಬೇಕು. ಇದನ್ನು ಕೆಲವೊಂದು ಇದರಲ್ಲಿ ಅಂದರೆ ನಾರ್ತ್ ಸೈಡಲ್ಲಿ ಎಲ್ಲ ಈ ಆಲೂಗಡ್ಡೆಯನ್ನೇ ಅರ್ಧ ಬೇಯಿಸಿ ಅದರ ನಂತರ ಈ ರೀತಿಯಾಗಿ ಬಜ್ಜಿ ಮಾಡ್ಕೊಳ್ತಾರೆ. ಇದನ್ನು ಕೂಡ ಅದೇ ರೀತಿ ಮಾಡ್ಕೊಳಕ್ಕಾಗತ್ತಾ? ಆಗುತ್ತೆ, ಬೇಗ ಆಗುತ್ತೆ. ಅದು ಮಾತ್ರ ಸ್ವಲ್ಪ ಆಯಿಲಿ ಆಗುತ್ತೆ. ಆ ರೀತಿ ಬೇಯಿಸಿದ್ರೆ ಆಯಿಲ್, ಇದು ಏನು ಆಯಿಲಿ ಆಗಿಲ್ಲ, ಇಳ್ಕೊಳ್ಳೋದಿಲ್ಲ, ಕ್ರಿಸ್ಪಿಯಾಗಿ ಆಗುತ್ತೆ. ವೆರಿ ನೈಸ್. ಈ ತರ ಮಳೆ ಬರ್ತಾ ಇರುವಾಗ ಮಾತ್ರ ಈ ರೀತಿ ಪಕೋಡ ಮಾಡ್ತಾ ಇದ್ರೆ ಹೊರಗಡೆ ಅವಾಗ ಅರೋಮನೆ ಅರ್ಧ ಬೇಗ ತಿನ್ಬೇಕು ಅನ್ಸುತ್ತೆ. ಹೆಚ್ಚಾಗಿ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಜಾಸ್ತಿ ಇದೆ ಇದರಲ್ಲಿ ಸ್ವೀಟ್ ಪೊಟ್ಯಾಟೊ. ಈಗ ನೋಡಿ ಗೋಬಿ ಪಕೋಡ ಮಾಡ್ತೇವೆ, ಏನಿರಲ್ಲ ಅದರಲ್ಲಿ ಪ್ರೋಟೀನ್ಸ್, ಬರೀ ಒಂದು ಬಾಯಿ ರುಚಿ ಮಾತ್ರ. ಇದರಲ್ಲಿ ಹಾಗೆಲ್ಲ ಎನರ್ಜಿ ಬರುತ್ತೆ. ಹೆಚ್ಚಾಗಿ ಇದನ್ನೆಲ್ಲ ಮೊದಲೆಲ್ಲ ಆದ್ರೆ ಈ ತರ ಬೇಯಿಸಿ ಅದನ್ನೇ ಖಾಲಿ ತಿಂತಾ ಇದ್ರು ಬ್ರೇಕ್ಫಾಸ್ಟ್ ಕೂಡ. ಇದು ಸಹ ಮಾಡ್ತೇವೆ, ರೋಸ್ಟ್ ಮಾಡ್ತೇವೆ ಕಲ್ಲಿದ್ದಲ್ಲಿ, ಚಾರ್ಕೋಲ್ ನಲ್ಲಿ ರೋಸ್ಟ್ ಮಾಡೋದು ಬೆಸ್ಟ್ ಟೇಸ್ಟ್. ಬೇರೆ ಏನು ಬೇಡ, ಅದು ಬೆಂಕಿಗೂ ಹಾಕಿ ನಾವು ಮುಂಚೆ ಅಲ್ಲೇ ಮಾಡ್ತೇವೆ. ಪುಂಜಲ್ಕಟ್ಟೆ ನಮ್ಮ ಊರು, ಅಲ್ಲಿ ತಾಯಿ ನನಗೆ ಮಾಡಿ ಕೊಡ್ತಿದ್ರು. ತುಂಬಾ ಚಡ್ಡೆ. ಇದು ಬೆಂದಿದೆ ಅನ್ಸುತ್ತಲ್ಲ ಈಗ.
ತಕೊಳ್ಳುದಾ? ಸೊ ಬಿಸಿ ಬಿಸಿ ಸ್ವೀಟ್ ಪೊಟ್ಯಾಟೊ ಬಜ್ಜಿ, ಕಣಂಗ್ ಬಜೋ ರೆಡಿ. ಬಜೋ, ಕಣಂಗ ಬಜೋ, ಹೆಣಸಿನ ಅಂತ ಹೇಳ್ತೇವೆ ಅದಕ್ಕೆ, ಕಣಂಗ ಗ್ರಾಮರ್. ಓಕೆ, ಕಣಂಗ ಬಜೋ, ಗೆಣಸಿನ ಪೋಡಿ. ಗೆಣಸಿನ ಪೋಡಿ. ಅವರೇ, ಬಿಸಿ ಬಿಸಿ ಕಣಂಗ ಬಜೋ, ಗೆಣಸಿನ ಪೋಡಿ ನಿಮಗಾಗಿ ತಯಾರಿಸಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಕೂಡ ಗ್ರಾಮರ್ ಕೂಡ ಕಲಿಸಿದ್ರಿ ಕೊಂಕಣಿಯಲ್ಲಿ. ಸೊ ಕಣಂಗ ಬಜೋ, ಹಾಂ. ಸೊ ಬಿಸಿ ಬಿಸಿ ಆದಂಥ ಕಣಂಗ ಬಜೋ, ಸ್ವೀಟ್ ಪೊಟ್ಯಾಟೊ ಬಜ್ಜಿ, ಗೆಣಸಿನ ಬಜ್ಜಿ, 3 ಲ್ಯಾಂಗ್ವೇಜಲ್ಲೂ ಹೇಳಿದೆ. ಸೊ ಯಾವ್ದು ಬೇಕು ಅದನ್ನು ನೀವು ಹಾಗೆ ಇಟ್ಕೊಳ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಕಣಂಗ ಬಜೋ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ಜೀರಿಗೆ, ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಪುಡಿ, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ತೆಳುವಾಗಿ ತುಂಡು ಮಾಡಿದ ಸಿಹಿ ಗೆಣಸನ್ನು ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕಣಂಗ ಬಜೋ ತಯಾರು. ಬಿಸಿ ಬಿಸಿ ಆದಂಥ ಬಜ್ಜಿ ಏನೋ ರೆಡಿ ಆಗಿದೆ. ಆಹಾ, ಇದ್ರ ಜೊತೆಗೆ ಟೀ ಕಾಫಿ ಏನಾದರೂ ಇದ್ದರೆ ಸೂಪರ್. ಸೊ ಬಟ್ ನಮಗೆ ಶೇಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಹಾ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಅದುವೇ ಅರುಣಾ ಮಸಾಲ, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ಒಂದಂತೂ ಬಿಸಿ ಬಿಸಿಯಾಗಿ ಬಜ್ಜಿ ರೆಡಿ ಆಗಿದೆ, ಕಣಂಗ ಬಜೋ. ಸೊ ನೆಕ್ಸ್ಟ್ ಈಗ ಶೇಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಶೇಕ್ಸ್ ಮರ್ತೋಯ್ತು, ಬನ್ನಿ ಅವ್ರನ್ನೇ ಕೇಳೋಣ. ಮೇಡಮ್, ಈಗ ಶೇಕ್ಸ್ ಅಂತ ಹೇಳಿದ್ರಿ, ಯಾವ ಶೇಕ್? ದಾಳಿಂಬೆ, ದಾಳಿಂಬೆ. ಓಕೆ, ಹಿಂದಿಯಲ್ಲಿ ಅನಾರ್, ಅನಾರ್ ಶೇಕ್, ದಾಳಿಂಬೆ ಮಿಲ್ಕ್ ಶೇಕ್ ಮಾಡೋದು. ಸೊ ಶುರು ಮಾಡೋಣ. ಫಸ್ಟಿಗೆ ಹೇಗೆ? ಫಸ್ಟಿಗೆ ನಾವು ಮಿಕ್ಸಿಯಲ್ಲಿ ಎಲ್ಲ ಹಾಕಿ ಒಂದು ಬ್ಲೆಂಡ್ ಮಾಡೋದು. ಸೊ ಈಸಿಯೆಸ್ಟ್ ಜ್ಯೂಸ್ ಅಲ್ಲ, ಲೈಮ್ ಜ್ಯೂಸ್ ಏನಕ್ಕಿಂತ ಈಸಿ. ಎಲ್ರಿಗೂ ಜ್ಯೂಸ್ ಅಂದ್ರೆ ಲೈಮ್ ಜ್ಯೂಸ್ ಮಾಡೋದು, ನಮಗೆ ಇಂಥದ್ದಿಲ್ಲ. ದಾಳಿಂಬೆ ಸಿಪ್ಪೆಲ್ಲ ತೆಗೆದು ರೆಡಿ ಇಟ್ಟರೆ ಅದೇ, ಬರೀ ಅದೊಂದೇ ಕಷ್ಟ ಅದೇ ಅಲ್ವಾ? ಸೊ ಎಷ್ಟು ದಾಳಿಂಬೆ, ಎಷ್ಟು ಸಕ್ಕರೆ? ಒಂದು ಫುಲ್ ದಾಳಿಂಬೆ, 200 ಗ್ರಾಮ್ ಸಕ್ಕರೆ, 1/2 ಲೀಟರ್ ಮಿಲ್ಕ್. ಓಕೆ, 4 ಗ್ಲಾಸ್ ಆಗುತ್ತೆ. 4 ಗ್ಲಾಸ್ ಆಗುತ್ತೆ. ವೆರಿ ನೈಸ್. ಸೊ ನಮ್ಮ ಇಬ್ಬರಿಗೆ ಹಾಗಾದ್ರೆ 2 ಗ್ಲಾಸ್ ಕುಡಿಬಹುದು. ಎಕ್ಸ್ಟ್ರಾ ಸಿಗುತ್ತೆ ನಮಗೆ. 4 ನಾವೇ ಹಾಕಿದಿರೋದು ನಾವೇ ಇಬ್ರು. ಎಸ್. ಸೀಡ್ಸ್ ಇದ್ರೆ ಸೋಸಬೇಕು, ಇಲ್ಲದ್ರೆ ಫುಲ್ ಗ್ರೈಂಡ್ ಆದ್ರೆ ಬೇಡ. ಅದಕ್ಕೆ ಪೂರ್ತಿ ಗ್ರೈಂಡ್ ಮಾಡಿದ್ರೆ ಸೋಸುವ ಕೆಲಸ ಇಲ್ಲ, ವಿಟಮಿನ್ ಸಿಕ್ಕಿತಲ್ಲ, ಇನ್ನೂ ಈಸಿ ಆಯ್ತಲ್ವಾ ಕೆಲಸ. ಸೋಸುವ ಕೆಲಸ ಇಲ್ಲ. ಈಗ ಪ್ರೊಮೋಗ್ರೆನೇಟ್ಗೆ ಹೀಗೆ ಹಾಕೊಂಡ್ರಿ, ಬೇರೆ ಯಾವ್ದೆಲ್ಲ ಶೇಕ್ಸ್ ಮಾಡ್ತೀರಿ? ಬೇರೆ ಮಸ್ಕ್ ಮೆಲನ್ ಅಂತ ಹೇಳ್ತೇವಲ್ಲ, ಚಿಬ್ಬಡಿದು ಮಿಲ್ಕ್ ಶೇಕ್, ಇದೇ ರೀತಿ ಗ್ವಾವಾ ಮಿಲ್ಕ್ ಶೇಕ್. ಸೊ ಇದಕ್ಕೆ ಐಸ್ ಕ್ರೀಮ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ಬೋದು. ಆಗ್ಬೋದಲ್ಲ, ಐಸ್ ಕ್ರೀಮ್ ದಾಳಿಂಬೆ ಮಿಲ್ಕ್ ಶೇಕ್. ಸ್ವಲ್ಪ ಚೇಂಜ್ ಆಯ್ತು, ಸೂಪರ್ ಆಗಿರುತ್ತೆ. ಮಿಲ್ಕ್ ಶೇಕ್ ಅಂದ್ರೆ ಸ್ವಲ್ಪ ಐಸ್ ಕ್ರೀಮ್ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇದನ್ನು ಹಾಕ್ಬೋದು, ಎಸೆನ್ಸ್ ಅನ್ನು ಹಾಕ್ಬೋದು, ವೆನಿಲಾ ಎಸೆನ್ಸ್ ಆಡ್ ಮಾಡ್ಬೋದು ಜೊತೆಗೆ. ಬೇಕಾದ್ರೆ ಹನಿ ಮಿಕ್ಸ್ ಮಾಡ್ಬೋದು, ಹನಿ ಮಿಕ್ಸ್ ಮಾಡ್ಬೋದು, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಏಲಕ್ಕಿ ಮಿಕ್ಸ್ ಮಾಡ್ಬೋದು, ಲವಂಗ ಮಿಕ್ಸ್ ಮಾಡ್ಬೋದು. ಲವಂಗ ಸ್ವಲ್ಪಿಗೆ ಬೇಕಾದ್ರೆ ಅದಕ್ಕೆ ಒಂದು ಫ್ಲೇವರ್ ಬರುತ್ತೆ. ಓಕೆ, ಏಲಕ್ಕಿ ಸೇಮ್ ನೀವು ಹೇಳಿದ್ದನ್ನ ಎಲ್ಲವನ್ನು ಕೂಡ ಒಂದೊಂದು ಸಾರಿ ಹಾಕ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ವಾ? ವೆನಿಲಾ ಎಸೆನ್ಸ್ ಬೆಸ್ಟ್ ಆಗುತ್ತೆ. ನಾನು ಮಾತ್ರ ಮಾಡಲ್ಲ, ಇದರದ್ದು ಒರಿಜಿನಲ್ ರುಚಿ ಬೇಕಲ್ಲ, ಅದಕ್ಕೆ ಖಂಡಿತ.
ಸೊ ಜಟ್ಪಟ್ ಅಂತ ರೆಡಿ. ಸೊ ಇದನ್ನೆಲ್ಲ ನೀವು ಈಗ ರೆಡಿ ಮಾಡಿ ಇಟ್ಕೊಳ್ತೀರಲ್ಲ, ನೀವೆಲ್ಲ ಈ ತರ ಲಾಂಗ್ ಡ್ರೈವ್ ಹೋಗುವಾಗ ಇಟ್ಕೊಳ್ತೀರಾ? ಬಂದ ಮೇಲೆ ಬೇಕಲ್ಲ, ಮನೇಲಿ ಇಡುದು. ಬಂದ ಮೇಲೆ ಬೇಕು. ಹೋಗುವಾಗೆಲ್ಲ ಲಗೇಜ್ ಅಲ್ಲಿ ಹೆವಿ ಅದು ಬೇಡ, ಎಲ್ಲ ಲೀಕ್ ಆಗುತ್ತೆ, ಲಿಕ್ವಿಡ್ ಎಲ್ಲ ತಗೊಂಡು ಹೋಗೋದಿಲ್ಲ, ಮನೇಲಿ ರೆಡಿ ಮಾಡಿ ಇಡೋದು. ಅವರೆಲ್ಲ ನಮ್ಮನೆಗೆ ಬರ್ತಾರೆ, ಅವರನ್ನ ನಮ್ಮನೆಗೆ ಬಂದು ಡ್ರಿಂಕ್ಸ್ ಕುಡಿಸಿ ಕಳಿಸೋದು ಬಂದವರಿಗೆಲ್ಲ. ಸೊ ಮಾಡಿ ರೆಡಿ ಇಟ್ರೆ ಈಸಿ. ಇದು ಹೋಗೋ ಒಂದ್ಸರಿ ಗ್ರ ಅಂತ ತಿರ್ಗಿಸಿದ್ರೆ ಆಯ್ತು. ಪುನಃ ಒಂದು ಹೇಳಿರ್ತಾರೆ ಅವರು, ಏನ್ ಮಾಡಿದ್ವಿ ವಿದ್ಯಾ ನಮ್ಗೆ ರಿಟರ್ನ್ ಬರುವಾಗ, ಅವರಿಗೆಲ್ಲ ಗೊತ್ತು ನಾನೇನು ಮಾಡ್ತೇನೆ ಅಂತ. ಚಂದ ಮಾಡಿ ಎಂಜಾಯ್ ಮಾಡಿ ಹೋಗ್ತಾರೆ. ಇನ್ನೊಂದ್ಸಲ ಯಾವಾಗ ಹೋಗುದು ನೆಕ್ಸ್ಟ್ ಅಂತ ಕೇಳ್ತಾರೆ ಫೋನಲ್ಲಿ. ಸರಿ, ನನ್ನನ್ನು ಯಾವಾಗ ಕರಿತೀರಿ ನೆಕ್ಸ್ಟ್? ಕರಿತೇನೆ, ನಿಮ್ ಜೊತೆ ಲಾಂಗ್ ಡ್ರೈವ್ ಹೋಗಿ ಡ್ರಿಂಕ್ಸ್ ಎಲ್ಲ ಕುಡಿಲಿಕ್ಕಿದ್ದೇನೆ. ಫ್ರೂಟ್ ಜ್ಯೂಸ್. ಸರಿ, ಸರ್ವ್ ಮಾಡ್ಕೊಳ್ಳೋಣ. ಸರಿ ಮಾಡಿ. ಸೊ ಮಾತಾಡ್ತಾ ಮಾತಾಡ್ತಾ ಆ ಕಡೆ ಭಜನೂ ರೆಡಿ ಆಯಿತು, ಈ ಕಡೆ ಶೇಕ್ಸ್ ಕೂಡ ರೆಡಿ ಆಗಿದೆ. ಸೊ ಸರ್ವ್ ಮಾತ್ರ ಮಾಡೋದು ಅಷ್ಟೇ. ಹೇಗಾಗಿದೆ ಅಂತ ನೀವು ಕುಡಿದು ನೋಡಿ ಹೇಳಬೇಕು. ಇಬ್ರು ಒಟ್ಟಿಗೆ ಈಗ ಪಾರ್ಟಿ ಮಾಡೋದಕ್ಕಿದೆ ಅಲ್ವಾ? ಪಾರ್ಟಿ ಮಾಡ್ಲಿಕ್ಕಿದೆ ಅಲ್ಲ. ಓಕೆ, ನಾನು ಇದನ್ನು ರೆಗ್ಯುಲರ್ ಮಾಡ್ತಾ ಇರ್ತೀನಿ. ಅಂಡ್ ಈ ಒಂದು ದಾಳಿಂಬೆ ಆದಷ್ಟು ಸೇವಿಸಿದ್ರು ಉತ್ತಮ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಇದು ಅನಿಮಿಕ್ ಇದ್ದವ್ರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ರೆಡಿ. ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್. ದಾಳಿಂಬೆ ಮಿಲ್ಕ್ ಶೇಕ್ ರೆಡಿ ನೋಡಿ. ಎಸ್, ಸೂಪರ್. ನಿಮಗಾಗಿ ಸ್ಪೆಷಲ್ ಆಗಿ ಮಾಡಿದ್ದೇನೆ. ಸ್ವೀಟ್ ಸಣ್ಣವರಾಗಿ ಕಾಣ್ತೀರಿ, ಸ್ವೀಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಸೂಪರ್ ಫಾಸ್ಟ್ ಆಗು ಮಾಡ್ಕೊಳ್ಬೋದು, ಈಸಿನೂ ಆಗಿದೆ, ಹೆಲ್ದಿ ಕೂಡ. ಸೊ ಪೊಮೊಗ್ರೆನೇಟ್ ಶೇಕ್ಸ್ ಈಸಿ ಸಿಂಪಲ್ ರೆಸಿಪಿ. ಏನಾದರೂ ಮಿಸ್ ಆಗಿದ್ರೆ ಅಥವಾ ನಾವು ಹೇಳಿದ್ದಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಸಿಕ್ಕಿರುತ್ತಲ್ಲ ಒಂದೊಂದು ಎಕ್ಸ್ಟ್ರಾ ಟಿಪ್ಸ್, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡಿ. ದಾಳಿಂಬೆ ಮಿಲ್ಕ್ ಶೇಕ್ಸ್ ತಯಾರಿಸೋ ವಿಧಾನ. ಮೊದಲಿಗೆ ಅರ್ಧ ಕಪ್ನಷ್ಟು ದಾಳಿಂಬೆಗೆ 1/4 ಕಪ್ ಸಕ್ಕರೆ, ಅರ್ಧ ಲೀಟರ್ನಷ್ಟು ಹಾಲು ಹಾಕಿ ನುಣ್ಣಗೆ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಬೇಕಿದ್ದಲ್ಲಿ ಸ್ವಲ್ಪ ತೆಳು ಮಾಡಿಕೊಂಡು ಸರ್ವ್ ಮಾಡಿ. ಈಗ ಚಿಲ್ ಆಗಿ ಸರ್ವ್ ಮಾಡಲು ದಾಳಿಂಬೆ ಮಿಲ್ಕ್ ಶೇಕ್ಸ್ ರೆಡಿ. ಬಿಸಿಯಾದಂಥ ಕಣಂಗ ಬಜೋ ರೆಡಿ ಇದೆ, ಹಾಗೆಯೇ ಚಿಲ್ಡ್. ಸೊ ಈ ಒಂದು ಶೇಕ್ಸ್, ಪೊಮೊಗ್ರೆನೇಟ್ ಶೇಕ್ಸ್, ಯಾವುದು ಫಸ್ಟ್ ಬಜೋ, ನೆಕ್ಸ್ಟ್ ಜ್ಯೂಸ್. ಡನ್, ತಗೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವು ಆಜಾ ಮೇರಿ ಗಾಡಿ ಮೇ ಬ್ಯಾಟ್ ಜಾ ಅಂತ ಹೇಳುವಾಗ ಇದನ್ನ ಹೋಗ್ಲೇಬೇಕು, ಬರ್ಲೇಬೇಕು, ಫ್ರೀ ಮಾಡಿ ಬನ್ನಿ. ಶೋರ್ ಗಾನಾ ಬಜಾನ ಖಾನಾ ಪೀನಾ ಎಲ್ಲ ಇದ್ರೆ ಮತ್ತಿನ್ನೇನಂತೆ. ಸೊ ಒಳ್ಳೆ ಸಾಫ್ಟ್ ಆಗಿದೆ ಅಲ್ಲ. ಕರೆಕ್ಟ್ ಬಂದಿದೆ ನೋಡಿ. ಬೇಕಂತಿಲ್ಲ ಅಲ್ಲ, ನೋಡಿ ಎಷ್ಟು ಕರೆಕ್ಟ್ ಬಂದಿದೆ. ವೈಟ್ ಇತ್ತು, ಈಗ ಅದರ ಒಂದು ಡಿಫ್ರೆಂಟ್ ಕಲರ್ ಕಾಣ್ತಾ ಇದೆ. ಚೆನ್ನಾಗಿದೆ. ಅದರ ಒಂದು ಸ್ವೀಟ್ನೆಸ್, ಹೊರಗಡೆದು ಬ್ಯಾಟರ್ದು ಕರೆಕ್ಟ್ ಎಷ್ಟು ಬೇಕು ಉಪ್ಪು ಅದ ಎಲ್ಲ ಕರೆಕ್ಟ್ ಇದೆ. ಹಿಂಗು, ಜೀರಿಗೆ ಕರೆಕ್ಟ್ ಆಗಿದೆ, ಎಲ್ಲವೂ ಕೂಡ ಪರ್ಫೆಕ್ಟ್. ಅಂಡ್ ಬಜ್ಜಿ ಎಲ್ಲ ಮಾಡೋದ್ರಲ್ಲಿ ಕೊಂಕಣಿ ನಂಬರ್ 1. ಸೊ ತಗೊಳ್ಳಿ, ಚಿಯರ್ಸ್. ಇದಾಗಿದೆ, ಚೆನ್ನಾಗಿದೆ, ಅದಕ್ಕೆ ಮಾತೇ ಇಲ್ಲ, ಸುಮ್ಮನೆ ಕುಡಿತಾ ಇದ್ದೀನಿ. ಚೆನ್ನಾಗಿದೆಲ್ಲ, ಒಳ್ಳೆ ವೆರಿ ರೆಫ್ರೆಶಿಂಗ್. ಸೊ ನೀವಾಗಲೇ ಹೇಳಿದ್ರಿ ಹೊರಗಡೆ ಹೋಗಿ ದಣಿದು ಬರ್ತಾ ಇರುವಾಗ ಈ ಥರ ತುಂಬಾ ಚೆನ್ನಾಗಿ ರೆಡಿ ಮಾಡಿಟ್ರೆ ಒಂದು ಯೋಚನೆ ಇರಲ್ಲ. ರೆಡಿ ಇದೆ ಮನೆಯಲ್ಲಿ, ಸಾಕಾಗುತ್ತೆ. ಒಂದು ತುಂಬಾ ಟಯರ್ಡ್ ಆಗಿ ಬಂದ್ರೆ ಒಂದು ಶೇಕ್ಸ್ ಇದ್ರೇನೆ ಸಾಕು, ಫುಲ್ ರೆಫ್ರೆಶ್ನು ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ ಬೇಕಾದಷ್ಟು. ಸೊ ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ನಿಮ್ಮ ಜೊತೆ ತುಂಬಾ ಖುಷಿ ಆಯ್ತು, ಏನೋ ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಒಂದು ಎಪಿಸೋಡ್ ಮುಗೀತು. ನಿಮ್ಗೆ ಹೇಗೆ ಅನ್ನಿಸ್ತು? ಸೂಪರ್. ನಮ್ಮ ಟಿವಿಗೆ ಒಂದ್ಸಲ ನನಗೆ ಹೋಗ್ಬೇಕಂತ ಮನಸ್ಸಿತ್ತು, ಯಾವಾಗ ಬರ್ತಾ ಸಮಯ ನೋಡೋಣ, ಇವತ್ತು ಬಂದೇ ಬಿಡ್ತು. ಯಾವಾಗದಿಂದ ಟ್ರೈ ಮಾಡ್ತಾ ಇದ್ದೆ 4 ವರ್ಷದಿಂದ, ಮತ್ತೆ ಅಷ್ಟೊಂದು ಇದು ಮಾಡಲಿಲ್ಲ. ಯಾವಾಗಾದ್ರೂ ದೇವ್ರು ನನಗೆ ಕರಿಬಹುದು ಅಂತ, ಇವತ್ತು ಕರೆದೇ ಬಿಟ್ರು ದೇವ್ರು. ವೆರಿ ನೈಸ್. ಸೊ ಇಷ್ಟು ಒಳ್ಳೆ ಕೈ ರುಚಿ ಇದೆ, ಇಷ್ಟು ಫ್ರೆಂಡ್ಲಿ ಇದ್ದೀರಾ, ನಮ್ಗಂತೂ ತುಂಬಾ ಇಡಿಸ್ತು. ಆಗಾಗ ಬರ್ತಾ ಇರ್ತೇನೆ. ಎಸ್. ಸೊ ಇವತ್ತಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿ ಅನಿಸ್ತು. ಸೊ ಒಳ್ಳೆ ರುಚಿಕರವಾದಂತ ಅಡುಗೆನೂ ಹೇಳ್ಕೊಟ್ರಿ. ಟೈಮ್ ಕಳೆದಿದೆ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ
ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಊಟಕ್ಕೆ ಬರ್ಬೇಕು ನೀವು. ರೈಸ್ ಕೊಟ್ಟಿದ್ದೀರಿ, ರೈಸ್ ಕೊಟ್ಟರೆ ಊಟಕ್ಕೆ ಬರ್ಬೇಕು. ಅದ್ರ ಜೊತೆಗೆ ಬಾಕಿದೆಲ್ಲ ಮಾಡ್ತೇನೆ, ಎಲ್ಲ ಕಣಂಗ ಬಾಜು ಪತ್ರೊಡೆ ಎಲ್ಲ ಮಾಡ್ತೇವೆ. ಊಟಕ್ಕೆ ಬರ್ಲೇಬೇಕು ಶೂರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೂಪರ್ಬ್ ಆಗಿರುವಂಥ ಶೇಕ್ಸ್ ಈ ಥರ ಇದ್ದರೆ ಎಲ್ಲ ಕೆಲಸ ಆದಮೇಲೆ ಆರಾಮ್ಸೆ ಕೂತ್ಕೊಂಡು ಇದನ್ನು ಸೇವಿಸ್ತಾ ಇರಬೇಕು. ಸೂಪರ್ಬ್ ಆಗಿರುತ್ತೆ. ಖಂಡಿತವಾಗ್ಲೂ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈಸಿ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.